ನಮಸ್ತೆ ಎಲ್ರಿಗೂ. ಈ ಮುಖದಲ್ಲಿರುವಂತಹ ಬಂಗು ಕಲೆಗಳು ಅಥವಾ ಬಂಗು ಮಾರ್ಕ್, ಹೈಪರ್ ಪಿಗ್ಮೆಂಟೇಷನ್ ಅಂತ ಏನು ಹೇಳ್ತೀವಿ, ಇದು ತುಂಬ ಬೇಗ ಕಮ್ಮಿ ಆಗಲಿಕ್ಕೆ ಮನೆಯಲ್ಲೇ ನಾವು ಸುಲಭವಾಗಿ ಮಾಡಿ ಹಚ್ಬಹುದಾದಂಥ, ಅದು ಕೇವಲ ವಾರದಲ್ಲಿ 2 ಸರಿ ಹಚ್ಬಹುದಾದಂಥ ಒಂದು ಫೇಸ್ ಪ್ಯಾಕ್ ಇದು ಟಿಪ್ಸ್ ಅಥವಾ ಬ್ಯೂಟಿ ಟಿಪ್ಸ್ ಇವತ್ತು ಹೇಳ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಏನಂತಂದರೆ ತುಂಬ ಜನ ನನಗೆ ಅವಾಗವಾಗ ಕೇಳ್ತಾ ಇರ್ತಾರೆ, ಮೇಡಮ್ ಬಂಗು ಮಾರ್ಕಿಗೆ ಯಾವುದಾದ್ರು ಒಳ್ಳೆಯ ಮನೆಮದ್ದು ಹೇಳಿ ಅಂತ. ಇದಕ್ಕಿಂತ ಮುಂಚೆ ಕೂಡ ವಿಡಿಯೋ ಮಾಡಿದರೆ ತುಂಬಾ ಸಿಂಪಲ್ ಆಗಿರುವಂಥ ಕೆಲವೊಂದು ಬ್ಯೂಟಿ ಟಿಪ್ಸನ್ನು ಹೇಳಿದ್ರೆ, ಅದು ಕೆಲವರಿಗೆ ಏನು ಅಂತಂದರೆ ಕಾಯುವಂಥ ಪೇಷನ್ಸ್ ಇರಲ್ಲ. ನಾವು ಏನೇ ಮನೆಮದ್ದು ಮಾಡಿದರೂ ಕೂಡ ಅಟ್ಲೀಸ್ಟ್ ನಾವು ಟೈಮ್ ಕೊಡಲೇಬೇಕಾಗುತ್ತೆ. ಇವತ್ತು ನಾನು ಹೇಳುವಂಥ ಮನೆಮದ್ದನ್ನು ಸಿಂಪಲಾಗಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಇನ್ನೊಂದು ಏನು ಅಂತಂದರೆ, ನಿಮಗೆ ಖಂಡಿತವಾಗ್ಲೂ ನಾನು ಬೆಟ್ ಮಾಡ್ತೀನಿ, ಇದರಿಂದ ರಿಸಲ್ಟ್ ಅಂತೂ ಗ್ಯಾರಂಟಿ. ಅಷ್ಟು ಸೂಪರ್ವಾಗಿದೆ ಈ ಮನೆಮದ್ದು ಅಥವಾ ಈ ಬ್ಯೂಟಿ ಟಿಪ್ಸ್. ಇದನ್ನ ಹೇಗೆ ಮಾಡೋದು? ತುಂಬಾ ಸಿಂಪಲ್ ಆಗಿರುವಂಥದ್ದು. ಒಂದು, ನಮ್ಗೆ ಇದಕ್ಕೆ ಬೇಕಾಗಿರುವಂಥದ್ದು ಮುಲ್ತಾನಿ ಮಿಟ್ಟಿ. ಮುಲ್ತಾನಿ ಮಿಟ್ಟಿ ಅಂತಂದರೆ ಅದೊಂಥರ ಮಣ್ಣದು. ಅದು ನಿಮಗೆ ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲಿ ಇರ್ಬೋದು, ಅಥವಾ ಆಯುರ್ವೇದಿಕ್ ಶಾಪ್ಗಳಲ್ಲಿ ಇರ್ಬೋದು, ಅಥವಾ ಆನ್ಲೈನಲ್ಲಿ ಬೇಕಾದರೂ ಸಿಗುತ್ತೆ. ಆದರೆ ಈ ಮುಲ್ತಾನಿ ಮಿಟ್ಟಿ 100% ಪ್ಯೂರ್ ಆಗಿರೋದನ್ನು, ಒಳ್ಳೆಯ ಕ್ವಾಲಿಟಿ ಇರೋದನ್ನು ಉಪಯೋಗ ಮಾಡ್ಕೊಳ್ಳಿ. ಮುಖಕ್ಕೆ ನಾವು ಹಚ್ಚೋದ್ರಿಂದ ಏನಾದರೂ ಸ್ವಲ್ಪ ಕಲಬೆರಕೆ ಇದ್ದರೆ ಮತ್ತೆ ರ್ಯಾಷಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಮುಖಕ್ಕೆ ಹಚ್ಚೋ ಕಾಸ್ಮೆಟಿಕ್ಸ್ ಇರ್ಬೋದು ಅಥವಾ ಏನೇ ಇಂಗ್ರೀಡಿಯೆಂಟ್ಸ್ ಇರ್ಬೋದು, ಪ್ಯೂರ್ ಆಗಿರಬೇಕು. ನಾನು ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಕೇರ್ಫುಲ್ ಆಗಿದ್ದಷ್ಟು ನಮಗೆ ಒಳ್ಳೆಯದು. ಒಂದು ಮುಲ್ತಾನಿ ಮಿಟ್ಟಿ. ಇನ್ನೊಂದೇನು, ರೋಸ್ ವಾಟರ್ ಅಂದರೆ ಗುಲಾಬಿಯ ನೀರು ಅಂತ ಬರುತ್ತೆ. ಇದು ಕೂಡ ನಿಮಗೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ, ಒಳ್ಳೆ ಕ್ವಾಲಿಟಿದು, ಅಥವಾ ನಿಮಗೆ ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲಿ ಸಿಗುತ್ತೆ. ಮತ್ತಿನ್ನೊಂದೇನು ಅಂತಂದರೆ, ಮೂರನೇ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ ಆಲೂಗಡ್ಡೆಯ ರಸ. ಈ ಆಲೂಗಡ್ಡೆಯ ರಸ ಏನು ತೊಂದರೆ ಇಲ್ಲ, ನಾವು ಮನೆಯಲ್ಲೇ ತೆಗಿಬೋದು. ಇದಿಷ್ಟೇ ಬೇಕಾಗಿರೋದು, ಮೂರು ವಸ್ತು ಬೇಕಾಗಿರೋದು: ಆಲೂಗಡ್ಡೆಯ ರಸ, ಮುಲ್ತಾನಿ ಮಿಟ್ಟಿ ಪೌಡರ್ ಮತ್ತು ರೋಸ್ ವಾಟರ್. ಮಾಡ್ಕೊಳ್ಳೋದು ಹೇಗೆ? ತುಂಬಾ ಸಿಂಪಲ್. ಮೊದಲಿಗೆ ನೀವು ಒಂದು 2 ಚಮಚದಷ್ಟು ಆಲೂಗಡ್ಡೆಯ ರಸನ ರೆಡಿ ಮಾಡ್ಕೊಳ್ಳಿ. ನಾನು ಇದಕ್ಕಿಂತ ಮುಂಚೆ ಕೂಡ ಹೇಳ್ಕೊಟ್ಟಿದ್ದೆ ಆಲೂಗಡ್ಡೆಯ ರಸನ ನಾವು ಯಾವ ಥರ ರೆಡಿ ಮಾಡ್ಕೋಬೋದು ಅಂತ. ತುಂಬಾ ಸಿಂಪಲ್. ಆಲೂಗಡ್ಡೆನ ಸಿಪ್ಪೆ ತೆಗೀರಿ, ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೀರಿ, ಅಂದರೆ ಸಿಪ್ಪೆ ತೆಗೆದು ತೊಳೆದುಬಿಟ್ಟು ಕಟ್ ಮಾಡ್ಕೊಳ್ಳಿ. ಯಾಕಂತಂದರೆ ಆಲೂಗಡ್ಡೆನ ನಾವು ಕ್ಲೀನ್ ಮಾಡಿದಾಗ ಅದರಲ್ಲಿ ಕೊಳೆ ಏನಾದರೂ ಸೇರಿರುತ್ತೆ. ಆದ್ದರಿಂದ ಕಟ್ ಮಾಡಿಕೊಂಡು ಕ್ಲೀನಾಗಿ ತೊಳ್ಕೊಂಡು, ಅಂದರೆ ಸಿಪ್ಪೆ ತೆಗೆದು ಕ್ಲೀನಾಗಿ ತೊಳ್ಕೊಂಡು ಕಟ್ ಮಾಡಿ, ಒಂದು ತುಂಡನ್ನು ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ಅದೊಂದು ಬಟ್ಟೆಲಿ ಹಾಕಿ ಹಿಂಡ್ಬಿಟ್ಟು ರಸ ತೆಗಿಬೋದು. ಅಥವಾ ಆಲೂಗಡ್ಡೆನ ಸಿಪ್ಪೆ ತೆಗೆದು ತೊಳೆದ್ಬಿಟ್ಟು ಒಂದು ತುಂಡು ಕಟ್ ಮಾಡಿ ತುರ್ಕೊಂಡು ನಾವು ಅದನ್ನ ಒಂದು ಬಟ್ಟೆಲಿ ಹಾಕಿ ಹಿಂಡ್ಬಿಟ್ಟು ರಸ ತೆಗೆಯೋದು. 2 ಚಮಚದಷ್ಟು ಆಲೂಗಡ್ಡೆಯ ರಸ ನಮಗೆ ಬೇಕಾಗುತ್ತೆ. ಈಗ ಒಂದು ಬೌಲನ್ನು ತಗೊಂಡು ಫಸ್ಟ್ 1 ಚಮಚದಷ್ಟು ಮುಲ್ತಾನಿ ಮಿಟ್ಟಿಯ ಪೌಡರನ್ನು ಹಾಕೊಳ್ಳಿ. ಪ್ಯೂರ್ ಆಗಿರುವಂಥ ಮುಲ್ತಾನಿ ಮಿಟ್ಟಿಯನ್ನೇ ತಗೊಳ್ಳಿ. ನಿಮಗೆ ನಾನು ಏನು ಮಾಡ್ತೀನಿ ಅಂತಂದರೆ, ಲಿಂಕ್ ಹಾಕಿರ್ತೇನೆ, ಪ್ಯೂರ್ ಆಗಿರುವಂಥ ಮುಲ್ತಾನಿ ಮಿಟ್ಟಿದು ರಿಸರ್ಚ್ ಮಾಡಿ ಲಿಂಕ್ ಹಾಕಿರ್ತೇನೆ, ಅಲ್ಲಿಂದ ನೀವು ಬೈ ಮಾಡ್ಬೋದು. ರೋಸ್ ವಾಟರ್ದು ಕೂಡ ಒಳ್ಳೆ ಕ್ವಾಲಿಟಿದು ಲಿಂಕ್ ಹಾಕಿರ್ತೇನೆ, ಅಲ್ಲಿಂದ ನೀವು ಬೈ ಮಾಡ್ಬೋದು, ಅಂದರೆ ತಗೋಬೋದು. ಇಲ್ಲ ನಿಮ್ಮ ನಿಯರ್ ಬೈ ಹತ್ತಿರದ ಮೆಡಿಕಲ್ ಸ್ಟೋರ್ಗಳಲ್ಲಿ ಅಥವಾ ಆಯುರ್ವೇದಿಕ್ ಅಂಗಡಿಗಳಲ್ಲಿ ನೀವು ತಗೋಬೋದು. ಸೊ 1 ಚಮಚದಷ್ಟು ಮುಲ್ತಾನಿ ಮಿಟ್ಟಿ ಪೌಡರನ್ನು ಬೌಲ್ಗೆ ಹಾಕೊಳ್ಳಿ. 2 ಚಮಚದಷ್ಟು ಆಲೂಗಡ್ಡೆಯ ರಸ ಏನು ನಾವು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನ ಕೂಡ ಸೇರಿಸ್ಕೊಳ್ಳಿ. ಅದಾದ ನಂತರ ಈಗ ನಮ್ಗದನ್ನ ಪೇಸ್ಟ್ ಮಾಡೋದಕ್ಕೆ 1ರಿಂದ 2 ಚಮಚದಷ್ಟು ರೋಸ್ ವಾಟರ್, ಗುಲಾಬಿಯ ನೀರು ಏನಿದೆ ಅದು ಬೇಕಾಗುತ್ತೆ. ರೋಸ್ ವಾಟರ್ ಕೂಡ ನಿಮಗೆ ಸಿಗುತ್ತೆ, ಪ್ಯೂರ್ ಆಗಿರುತ್ತೆ, ಒಳ್ಳೆ ಕ್ವಾಲಿಟಿದು ರೋಸ್ ವಾಟರ್ದು ಲಿಂಕ್ ಬೇಕಾದರೂ ಹಾಕಿರ್ತೇನೆ, ನೀವು ಆನ್ಲೈನಲ್ಲಿ ಬೈ ಮಾಡ್ಬೋದು. ರೋಸ್ ವಾಟರನ್ನು ಕಲಿಸೋದಕ್ಕೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು, ಪೇಸ್ಟ್ ಆಗೋದಕ್ಕೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು. ಅದಾದ ನಂತರ ಎಲ್ಲೆಲ್ಲ ಬಂಗು ಕಲೆಗಳಿದೆ ಮುಖದಲ್ಲಿ, ಎಲ್ಲೆಲ್ಲ ಬಂಗು ಕಲೆಗಳಿದೆ ಅಲ್ಲಿ ಹಚ್ಕೋಬೋದು. ಪೇಸ್ಟ್ ಥರ ಹಚ್ಕೋಬೇಕು. ಇಡೀ ಮುಖಕ್ಕೆ ಬೇಕಾದರೂ ಹಚ್ಕೋಬೋದು. ಯಾಕಂತಂದರೆ ಈ ಪೇಸ್ಟಿಗೆ ಮುಖನ ಏನಾದರೂ ಟ್ಯಾನ್ ಆಗಿದ್ರೆ, ಕಪ್ಪಾಗಿದ್ರೆ ವೈಟ್ ಮಾಡುವಂಥ ಪ್ರಾಪರ್ಟೀಸ್ ಅಂದರೆ ಅಂಶಗಳಿರುತ್ತೆ. ಫಸ್ಟ್ ಬಂಗು ನಮಗೆ ಮೊದಲಿಗೆ ನಾವು ಹಚ್ಕೋಬೇಕಾಗಿರೋಂಥದ್ದು, ನಿಮ್ಗೆ ಬೇಕಿದ್ರೆ ಇಡೀ ಮುಖಕ್ಕೆ ಹಚ್ಕೋಬೋದು. ಇದು ಏನು ಮಾಡುತ್ತೆ? ಮುಲ್ತಾನಿ ಮಿಟ್ಟಿಯಲ್ಲಿ ನಮ್ಮ ಸ್ಕಿನ್ನನ್ನು ಡೀಪ್ ಕ್ಲೀನ್ ಮಾಡುವಂಥ ಅಂಶಗಳಿರುತ್ತೆ. ಆಲೂಗಡ್ಡೆ ರಸದಲ್ಲಿ ಸ್ಕಿನ್ನನ್ನು ವೈಟ್ ಮಾಡುವಂಥ ಅಂಶಗಳಿರುತ್ತೆ. ರೋಸ್ ವಾಟರ್ಸ್ನಲ್ಲಿ ಸ್ಕಿನ್ನನ್ನು ಹೀಲ್ ಮಾಡುವಂಥ ಅಂಶಗಳಿರುತ್ತೆ. ಸೊ ಈ 3 ಸೇರಿಸಿ ಹಚ್ಚೋದ್ರಿಂದ ಬಂಗು ಕಲೆಗಳು ತುಂಬ ಬೇಗ ಕಮ್ಮಿ ಆಗುತ್ತೆ. ಆದರೆ ಇವತ್ತು ಹಚ್ಚಿದ್ರೆ ನಾಳೆ ಹೋಗುತ್ತಾ? ಇಲ್ಲ. ಇದನ್ನು ನೀವೊಂದು 5ರಿಂದ 6 ಸರಿ ಆದರೂ ಟ್ರೈ ಮಾಡಬೇಕು. ಹಾಗಂತ ದಿನ ಮಾಡೋದ ಖಂಡಿತ ಅಲ್ಲ. ಮುಲ್ತಾನಿ ಮಿಟ್ಟಿಯನ್ನು ನಾವು ದಿನ ಹಚ್ಚೋದ್ರಿಂದ ಸ್ಕಿನ್ ಡ್ರೈ ಆಗುತ್ತೆ, ದಿನ ಹಚ್ಕೋಬಾರ್ದು. ವಾರದಲ್ಲಿ 2 ಸರಿ ಸಾಕು.
ಒಂದು ಆದಿತ್ಯವಾರ ನೀವು ಮಾಡಿದರೆ ಇನ್ನೊಂದು ಗುರುವಾರ ಬುಧವಾರ ಆ ಥರ ಮಾಡ್ಕೊಳ್ಳಿ. 2 ಸರಿ ಸಾಕು. ನಿಮಗೆ ಕಾಯೋ ಪೇಷನ್ಸ್ ಇದೆ ಅಂತಂದರೆ ನೀವು ವಾರಕ್ಕೊಂದು ಸರಿ ಬೇಕಾದರೂ ಸಾಕು, ಇಲ್ದಿದ್ರೆ ವಾರಕ್ಕೆ 2 ಸರಿ ಹಚ್ಚಬೇಕು. ಯಾವಾಗ ರಿಸಲ್ಟ್ ಬರಲಿಕ್ಕೆ ಶುರುವಾಗುತ್ತೆ? ನಿಮಗೊಂದು 3-4 ಸರಿ ಮಾಡ್ತಾ ಇದ್ದಂಗೆ ನಿಮಗೆ ರಿಸಲ್ಟ್ ಬರಲಿಕ್ಕೆ ಶುರುವಾಗುತ್ತೆ. ಅಂದರೆ ಒಂದು 2-3 ವಾರ ಆಗ್ತಾ ಇದ್ದಂಗೆ ನಿಮಗೆ ರಿಸಲ್ಟ್ ಕಾಣಲಿಕ್ಕೆ ಶುರುವಾಗುತ್ತೆ. ಯಾಕೆಂತಂದರೆ ಇದರಲ್ಲಿರುವಂಥ ಅಂಶಗಳು ನಾನು ಆವಾಗಲೇ ಹೇಳಿದಂಗೆ ಸ್ಕಿನ್ನನ್ನು ಕ್ಲಿಯರ್ ಮಾಡುತ್ತೆ, ಹೊಸ ಸೆಲ್ಸನ್ನು ಸ್ಕಿನ್ ಸೆಲ್ಸನ್ನು ಅಂದರೆ ಹುಟ್ಟಿಸ್ಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಯಾಕಂತಂದರೆ ಮುಲ್ತಾನಿ ಮಿಟ್ಟಿಯಲ್ಲಿ ನಮ್ಮ ಸ್ಕಿನ್ ಸೆಲ್ಸ್ಗೆ ಬೇಕಾಗುವಂಥ ಅಂಶಗಳಿರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ನ ಜಾಸ್ತಿ ಮಾಡುವಂಥ ಅಂಶಗಳಿರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಮಾಡುವಂಥ ಅಂಶಗಳಿರುತ್ತೆ, ಸ್ಕಿನ್ ಟೋನನ್ನು ಅಂದರೆ ಸ್ಕಿನ್ ಕಾಂಪ್ಲೆಕ್ಷನನ್ನು ಜಾಸ್ತಿ ಮಾಡುವಂಥದ್ದು, ಏನಾದರೂ ಕಲೆಗಳಿದ್ರೆ ಮಾರ್ಕ್ಗಳಿದ್ರೆ ಅದೆಲ್ಲದನ್ನು ಕಮ್ಮಿ ಮಾಡುವಂಥ ಅಂಶಗಳಿರುತ್ತೆ. ಆಲೂಗಡ್ಡೆ ರಸೆ ಅಂತಿದೆಯಲ್ಲ, ಅದು ನಾರ್ಮಲ್ ಆಗಿ ನೀವು ಮುಖಕ್ಕೆ ಹಚ್ತಾ ಇದ್ರೂ ಕೂಡ ಅಷ್ಟೇ ನಿಮ್ಮ ಮುಖ ತುಂಬ ಕ್ಲೀನ್ ಆಗುತ್ತೆ, ತುಂಬ ಕ್ಲಿಯರ್ ಆಗುತ್ತೆ, ತುಂಬ ವೈಟ್ ಆಗುತ್ತೆ. ಆಲೂಗಡ್ಡೆ ರಸದಲ್ಲಿ ಅಷ್ಟು ಪವರ್ ಇದೆ. ಡೈಲಿ ನಾವು ಆಲೂಗಡ್ಡೆ ರಸನ ಸ್ವಲ್ಪನೇ ಮುಖಕ್ಕೆ ಹಚ್ಬೋದು, ಅದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ. ಆದರೆ ಈ ಒಟ್ಟಿಗೆ ಮಾಡಿ ಹಚ್ಚುವಂಥ ಫೇಸ್ ಪ್ಯಾಕನ್ನು ನಾನು ಮತ್ತೆ ಹೇಳ್ತಾ ಇದ್ದೇನೆ, ವಾರಕ್ಕೆ 2 ಸರಿ ಅಥವಾ 1 ಸರಿ ಮಾಡುವಂಥದ್ದು. 3-4 ಸರಿ ನಾವು ಇದನ್ನ ಮಾಡ್ತಾ ಇದ್ದಂಗೆ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಪೂರ್ತಿಯಾಗಿ ನಿಮ್ಗೆ ಇದು ಕ್ಲಿಯರ್ ಆಗಬೇಕು ಅಂತಂದರೆ ನೀವು 7-8 ಸರಿ ಹಚ್ಚಬೇಕು. ಅಥವಾ ತುಂಬ ಡಾರ್ಕ್ ಇದೆ ಅಂತಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೂ ನೀವು ಹಚ್ಬೋದು. ಹಾಗಂತ ದಿನ ಹಚ್ಚೋದಲ್ಲ, ಮತ್ತೆ ಹೇಳ್ತಾ ಇದ್ದೇನೆ, ದಿನ ಹಚ್ಚೋದಲ್ಲ. 1-2 ತಿಂಗಳು ನಾವು ಟೈಮ್ ಕೊಡಲೇಬೇಕಾಗುತ್ತೆ. ಕೆಲವರು ಏನಿದು ವರ್ಕ್ ಆಗಲ್ಲ, 1 ವರ್ಷದಿಂದ ಹಚ್ತಾ ಇದ್ದೇನೆ ಆ ಥರ ಅಲ್ಲ. ನೀವು ಇನ್ನೊಂದು ನಾನು ಇಂಪಾರ್ಟೆಂಟ್ ಟಿಪ್ಸನ್ನು ಹೇಳ್ತಾ ಇದ್ದೇನೆ. ಇದೆಲ್ಲದನ್ನು ಹಚ್ಬಿಟ್ಟು ಬಂಗು ಮಾರ್ಕ್ ಸ್ವಲ್ಪ ಲೈಟ್ ಆಗಿದೆ ಅಂತ ಅಂದ್ಬಿಟ್ಟು ನೀವು ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳದೆ ಮತ್ತೆ ಬಿಸಿಲಿಗೆ ಓಡಾಡಿದ್ರಿ, ಮತ್ತೆ ಬಿಸಿಲಿಗೆ ಓಡಾಡಿ ಬಂದ್ರಿ ಅಂತಂದರೆ ಮತ್ತೆ ಆ ಬಂಗು ಮಾರ್ಕ್ ವಾಪಸ್ ಬರುತ್ತೆ. ಯಾಕಂತಂದರೆ ನಾವು ಡೈರೆಕ್ಟಾಗಿ ಬಿಸಿಲಿಗೆ ಎಕ್ಸ್ಪೋಸ್ ಆಗೋದ್ರಿಂದ ಕೂಡ ಬರೋದು ಅಂದರೆ ಬಂಗು ಮಾರ್ಕ್ ಉಂಟಾಗುವಂಥ ಸಾಧ್ಯತೆ ತುಂಬ ಜಾಸ್ತಿ. ಹೆಚ್ಚಾಗಿ ನಮ್ಮ ಸ್ಕಿನ್ನಲ್ಲಿ ಬಂಗು ಮಾರ್ಕ್ ಉಂಟಾಗೋದೇ ಅಂದರೆ ನಾವು ಡೈರೆಕ್ಟಾಗಿ ಮುಖಕ್ಕೆ ಸನ್ಸ್ಕ್ರೀನ್ ಲೋಷನ್ ಹಚ್ಚದೆ ಹಾಗೆ ಓಡಾಡ್ತಾ ಇರ್ತೀವಲ್ವ, ಏನೋ ಕ್ರೀಮ್ ಹಚ್ಕೊಳ್ಳೋದೆ, ಏನೋ ಸ್ಕಿನ್ದು ಕೇರ್ ತಗೊಳ್ಳೋದೆ, ಡೈರೆಕ್ಟಾಗಿ ನಾವು ಹೊರಗಡೆ ಓಡಾಡ್ತೀವಲ್ವ, ಅದರಿಂದನೇ ಜಾಸ್ತಿಯಾಗಿ ಕೆಲವರಿಗೆ ಬಂಗು ಮಾರ್ಕ್ ಬರುತ್ತೆ. ಆದ್ದರಿಂದ ನೀವು ಇದನ್ನ ಮಾಡ್ತಾ ಇದ್ದಂಗೆ ಅಥವಾ ರೆಗ್ಯುಲರ್ ಆಗಿ ಬಿಸಿಲಿಗೆ ಓಡಾಡುವಾಗ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡು ಹೋಗಲೇಬೇಕು. ಇನ್ನೂ ನೀವು ಈ ಪೇಸ್ಟನ್ನು ಹಚ್ತಿರಲ್ವಾ, ಮತ್ತೊಂದು ಹೇಳೋಕ್ಕೆ 10-15 ನಿಮಿಷ ಬಿಟ್ಟು ಉಗುರು ಬೆಚ್ಚಗಿನ ನೀರಲ್ಲಿ ತೊಳ್ಕೊಳ್ಳಿ. ತೊಳೆದಾದ ನಂತರ ಯಾವುದಾದ್ರೂ ಉತ್ತಮವಾಗಿರುವಂಥ ಮಾಯ್ಶ್ಚರೈಸರನ್ನು ಹಚ್ಕೊಳ್ಳಿ. ಮಾಯ್ಶ್ಚರೈಸರ್ ದಿನಕ್ಕೆ 2 ಸರಿ ಹಚ್ಕೊಳ್ಳೇಬೇಕು ಅಂತ ನಾನು ತುಂಬ ವಿಡಿಯೋದಲ್ಲಿ ಹೇಳಿದೆ. ಇದರಿಂದ ತುಂಬ ಉಪಯೋಗಗಳಿದೆ. ಯಾಕಂತಂದರೆ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ ಹಚ್ಚೋದ್ರಿಂದ ನಮಗೆ ಬಂಗು ಮಾರ್ಕ್ ಬರೋದೇ ಇಲ್ಲ. ಹೊರಗಡೆ ಓಡಾಡಿದ್ರು ಕೂಡ ಬಂಗು ಮಾರ್ಕ್ ಬರಲ್ಲ. ಏನಾದರೂ ಕಲೆಗಳಿದ್ರೆ ಕಮ್ಮಿ ಆಗುತ್ತೆ, ಪೊಲ್ಯೂಷನ್ ಡಸ್ಟಿಗೆ ನಮ್ಮ ಸ್ಕಿನ್ ಹಾಳಾಗೋದು ಕಮ್ಮಿ ಆಗುತ್ತೆ, ಸ್ಕಿನ್ಗೆ ಈವನ್ ಟೋನ್ ಬರುತ್ತೆ, ಸ್ಕಿನ್ ಸೂಪರ್ ಆಗಿರುತ್ತೆ. ಅದರಿಂದ ನೀವು ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ ಹಚ್ಬಿಟ್ಟು ಮುಖ ತೊಳಿತೀರಲ್ವ, ಅದಾದ ನಂತರ ನೀವು ಮುಖ ಒರೆಸ್ಕೊಂಡಾದ ನಂತರ ಮಾಯ್ಶ್ಚರೈಸರ್ ಹಚ್ಕೋಬೇಕು. ಒಳ್ಳೆ ಮಾಯ್ಶ್ಚರೈಸರ್ದು ಎಲ್ಲ ಸ್ಕಿನ್ಗೆ ಆಗುವಂಥದ್ರದ್ದು ಲಿಂಕ್ ಹಾಕಿರ್ತೇನೆ. ಅಥವಾ ನಿಮ್ಮದು ಯಾವುದಾದ್ರೂ ಡ್ರೈ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್ ಅಥವಾ ಏನಾದರೂ ಸ್ಕಿನ್ ಇದ್ದರೆ, ಬೇರೆ ಥರದ್ದು ಸ್ಕಿನ್ ಇದ್ದರೆ ನೀವು ಅದಕ್ಕೆ ಬೇಕಾಗಿರುವಂಥ ಮಾಯ್ಶ್ಚರೈಸರನ್ನು ತಗೊಂಡು ಹಚ್ಬೋದು. ಇನ್ನೊಂದೇನು ಅಂತಂದರೆ ತಪ್ಪದೆ ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ಹಚ್ಕೊಳ್ಳಿ. ನೀವು ಈ ಫೇಸ್ ಪ್ಯಾಕ್ ಹಚ್ಚಿದ ನೆಕ್ಸ್ಟ್ ಡೇ ಹೊರಗಡೆ ಹೋಗುವಾಗ ಹಚ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಸನ್ಸ್ಕ್ರೀನ್ ಲೋಷನ್ ನೀವು ಹೊರಗಡೆ ಹೋಗುವಾಗ ಪ್ರತಿದಿನ ಹಚ್ಕೊಳ್ಳೇಬೇಕು. ಇದರಿಂದ ಬಂಗು ಮಾರ್ಕ್ ಅಲ್ಲ, ಬೇರೆ ತುಂಬ ನಮ್ಮ ಸ್ಕಿನ್ಗೆ ಉಂಟಾಗುವಂಥ ಸಮಸ್ಯೆಗಳನ್ನು ಕೂಡ ಇದು ಪರಿಹರಿಸುತ್ತೆ, ಅಥವಾ ಅದರಿಂದ ನಮ್ಮ ಸ್ಕಿನ್ನನ್ನು ರಕ್ಷಣೆ ಮಾಡುತ್ತೆ. ಇನ್ನೂ ಇದನ್ನ ಯಾರೆಲ್ಲ ಟ್ರೈ ಮಾಡ್ಬೋದು? ಎಲ್ಲ ಸ್ಕಿನ್ ಟೈಪ್ ಅವರು ಟ್ರೈ ಮಾಡ್ಬೋದಾ? ಖಂಡಿತವಾಗ್ಲೂ ಇದನ್ನ ಎಲ್ಲ ಸ್ಕಿನ್ ಟೈಪ್ ಅವರು ಟ್ರೈ ಮಾಡ್ಬೋದು. ಅದರಲ್ಲೂ ಇದು ಸ್ಪೆಷಲ್ ಆಗಿ ಈ ಆಯಿಲ್ ಸ್ಕಿನ್ ಅಥವಾ ಸ್ವಲ್ಪ ಪಿಂಪಲ್ ಇರುತ್ತಲ್ವ, ಅಂಥ ಸ್ಕಿನ್ ಅವ್ರಿಗೆ ಇದು ತುಂಬ ಒಳ್ಳೆಯದು ಅಂತಾರೆ. ಅಂದರೆ ಜಾಸ್ತಿ ಆ್ಯಕ್ಟಿವ್ ಪಿಂಪಲ್ ಇದ್ದಾಗ ನೀವು ಏನು ಅಂತಂದರೆ ಆ ಮೊಡವೆಗೆ ಹಚ್ಚಬಾರ್ದು, ಎಲ್ಲಿ ಬಂಗು ಮಾರ್ಕ್ ಇದೆ ಅಲ್ಲಿ ಮಾತ್ರ ಹಚ್ಚಬೇಕು. ಪಿಂಪಲ್ ಇರುವಾಗ ನಾವು ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಬಾರ್ದು. ಪಿಂಪಲ್ ಇರೋ ಕಡೆ ಹಚ್ಚಕ್ಕೆ ಹೋಗಬೇಡಿ. ಅದಂದರೆ ಆ್ಯಕ್ಟಿವ್ ಪಿಂಪಲ್ ಅಂತಂದರೆ ಆವಾಗಷ್ಟೇ ಕೆಂಪಿನ ಗುಳ್ಳೆಗಳಿರುತ್ತಲ್ವ, ಅದು ಅಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅದರ ಬದಲಾಗಿ ನಿಮಗೆ ಬರೀ ಪಿಂಪಲ್ ಮಾರ್ಕ್ಸ್ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಹಚ್ಕೋಬಹುದು. ಆ ಪಿಂಪಲ್ ಮಾರ್ಕ್ಸ್ ಕೂಡ ಕ್ಲಿಯರ್ ಆಗುತ್ತೆ. ನಾರ್ಮಲ್ ಆಗಿ ಚಿಕ್ಕಪುಟ್ಟ ರ್ಯಾಷಸ್ ಇದ್ರೆ ಏನೂ ಆಗಲ್ಲ. ಆದರೆ ಮುಖದಲ್ಲಿ ಏನಾದರೂ ರ್ಯಾಷಸ್ ಇದೆ ಅಂತಂದಾಗ ನೀವು ಬರೀ ಬಂಗು ಮಾರ್ಕಿಗೆ ಅಷ್ಟೇ ಹಚ್ಕೊಳ್ಳಿ. ಮುಖದಲ್ಲಿ ಏನೂ ರ್ಯಾಷಸ್ ಎಲ್ಲ ಕ್ಲಿಯರ್ ಇದೆ ಅಂತ ಫುಲ್ ಮುಖಕ್ಕೆ ಆರಾಮ್ಸೆ ಯಾವುದೇ ಟೆನ್ಷನ್ ಇಲ್ಲದೆ ನೀವು ಹಚ್ಕೋಬಹುದು. ಎಲ್ಲ ಸ್ಕಿನ್ ಟೈಪ್ ಅವರು ಇದನ್ನ ಟ್ರೈ ಮಾಡ್ಬೋದು.
ಮತ್ತೆ ಹೇಳ್ತಾ ಇದ್ದೇನೆ, ವಾರಕ್ಕೆ 1 ಅಥವಾ 2 ಸರಿ ಮಾತ್ರ ಇದನ್ನ ಮಾಡುವಂಥದ್ದು, ಪ್ರತಿದಿನ ಮಾಡುವಂಥದ್ದಲ್ಲ. ಹಾಗಾದರೆ ಪ್ರತಿದಿನ ಹೇಗೆ ಕೇರ್ ತಗೋಬೇಕು? ಬಂಗು ಮಾರ್ಕ್ ಇನ್ನೂ ಸ್ಪೀಡಾಗಿ ಕಮ್ಮಿ ಆಗಬೇಕು ಅಂತಂದರೆ ಯಾವ ಥರ ಮಾಡಬೇಕು, ಏನು ಮಾಡಬೇಕು? ಇದಕ್ಕೆ ತುಂಬಾ ಸಿಂಪಲ್ ಆಗಿರುವಂಥದ್ದು ಇನ್ನೊಂದು ಟಿಪ್ಸ್ ಏನು ಅಂತಂದರೆ, ಆಲೂಗಡ್ಡೆ ರಸನ ಡೈಲಿ ಹಚ್ಕೊಳ್ಳಿ. 5ರಿಂದ 10 ನಿಮಿಷ ಬಿಟ್ಟು ಹಚ್ಕೊಂಡು 5ರಿಂದ 10 ನಿಮಿಷ ಬಿಟ್ಟು ಮುಖ ತೊಳ್ಕೊಳ್ಳಿ. ಇದ್ರ ಜೊತೆಗೆ ವಾರದಲ್ಲಿ 2 ಸರಿ ಇದನ್ನು ಮಾಡೋದ್ರ ಜೊತೆಗೆ ಡೈಲಿ ಆಲೂಗಡ್ಡೆ ರಸನ ಸ್ವಲ್ಪ ಫ್ರೆಶ್ ಆಗಿ ತೆಗೆದ್ಬಿಟ್ಟೆ ಹಚ್ಚಬೇಕು. ಫ್ರಿಜ್ಜಲ್ಲಿಟ್ಟು ಮತ್ತೆ 2 ದಿನ ಆದ ನಂತರ ಹಚ್ಚೋದಲ್ಲ, ಅದು ಆಕ್ಸಿಡೈಸ್ ಆಗುತ್ತೆ, ಅದು ಒಳ್ಳೇದಲ್ಲ. ಆವಾಗಲೇ ನಾವು ಫ್ರೆಶ್ ಆಗಿ ಆಲೂಗಡ್ಡೆ ರಸನ ತಗೊಂಡು ಬಂಗು ಮಾರ್ಕಿಗೆ ಅಥವಾ ಮುಖಕ್ಕೆ ಹಚ್ಕೊಂಡ್ರೆ ಎಂಥ ಜಮಾನದ ಕಲೆಗಳಿದ್ರೂ, ಎಂಥ ಪಿಗ್ಮೆಂಟೇಷನ್ ಇದ್ರೂ ತುಂಬ ಬೇಗ ಕಮ್ಮಿ ಆಗುತ್ತೆ. ಅಷ್ಟು ಒಳ್ಳೆಯ ಪವರ್ ಇದೆ ಈ ಆಲೂಗಡ್ಡೆ ರಸಕ್ಕೆ. ಇದನ್ನ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ, ಅದ್ಭುತವಾಗಿರುವಂಥ ರಿಸಲ್ಟ್ ನಿಮ್ಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಇವತ್ತಿನ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ದು ಏನಾದರೂ ಡೌಟ್ ಇದ್ದರೆ ಖಂಡಿತವಾಗ್ಲೂ ನನಗೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ.